ಮಂಗಳೂರಿನ ವಿಜಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ಪರೀಕ್ಷೆಯನ್ನ ಮಾಡಲಾಯಿತು. ಹಲವು ಮಂದಿ ಆರೋಗ್ಯ ಕೇಂದ್ರಕ್ಕೆ ಆಗಮಿಸಿ ಕೋವಿಡ್ ಪರೀಕ್ಷೆ ಮಾಡಿಸಿಕೊಂಡರು. ಇನ್ನು ಕೋವ್ಯಾಕ್ಸಿನ್ ಬಂದ ಕೂಡಲೇ 2ನೇ ಡೋಸ್ ಪಡೆದುಕೊಳ್ಳಲು ಟೋಕನ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ವಿಜಯ ಕಾಪಿಕಾಡ್ ಶಾಲೆಯಲ್ಲಿ ವ್ಯಾಕ್ಸಿನ್ ಲಸಿಕೆಯನ್ನ ನೀಡಲು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಸ್ವಾಬ್ ಟೆಸ್ಟ್ ಯಾರಿಗೆಲ್ಲ ಜ್ವರ ಇದೆ ಮತ್ತು ಅವರಿಗೆ ಏನಾದರೂ ಸಿಂಪ್ಟಮ್ಸ್ ಇದೆ ಅವರೆಲ್ಲ ಬಂದು ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಸ್ವಾಬ್ ಟೆಸ್ಟ್ ತೆಗಿತಾ ಇದ್ದಾರೆ. ಹಾಗಾಗಿ ಇವತ್ತು PHಯಲ್ಲಿ ವ್ಯಾಕ್ಸಿನೇಷನ್ ಇಲ್ಲ. ವ್ಯಾಕ್ಸಿನೇಷನ್ ಇವತ್ತು ಸಂಜೆ ಏನಾದರೂ ಅವರಿಗೆ ಇದು ಇಲ್ಲಿ ವೈದ್ಯಾಧಿಕಾರಿಗೆ ಮಾಹಿತಿ ಸಿಕ್ಕಲ್ಲಿ ಅವರು ತಿಳಿಸ್ತಾರೆ ಮತ್ತು ಪೇಪರಲ್ಲಿ ಸಹ ಪ್ರಕಟಣೆ ಕೊಡ್ತಾ ಇದ್ದಾರೆ ಯಾವ ದಿವಸ ವ್ಯಾಕ್ಸಿನ್ ಇದೆ ಅಂತ. ವ್ಯಾಕ್ಸಿನ್ ಅವರು ನೋಡಿಕೊಂಡು 2ನೇ ಡೋಸ್ ಯಾರಿಗಿದೆ ಅವರು ನೇರವಾಗಿ ಬೆಳಗ್ಗೆ ಇಲ್ಲಿ ಬಂದರೆ ಇಲ್ಲಿ ಟೋಕನ್ ಕೊಡ್ತಾರೆ. ಯಾಕಂದರೆ ಇಷ್ಟೇ ಅಂತ ಇಂತಿಷ್ಟು ಲಿಮಿಟೇಷನ್ ಇರ್ತದೆ ವ್ಯಾಕ್ಸಿನ್ನು. ಹಾಗಾಗಿ ಅವರು ಬಂದು ಇಲ್ಲಿ ಯಾರು ಬೇಗ ಬರ್ತಾರೆ ಅವರಿಗೆ ಟೋಕನ್ ಕೊಡ್ತಾರೆ. ವಿಜಯ ಕಾಪಿಕಾಡ್ ಶಾಲೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಕ್ಸಿನೇಷನ್ ಮಾಡುವಂಥದ್ದು. ಯಾರು ಬೆಳಗ್ಗೆ ಬೇಗ ಬರ್ತಾರೆ ಅವರಿಗೆ ಟೋಕನ್ ಕೊಡ್ತಾರೆ. ಆ ಟೋಕನನ್ನು ಪಡೆದು ಅದರ ಸೀರಿಯಲ್ ಪ್ರಕಾರ ಅವರಿಗೆ ವ್ಯಾಕ್ಸಿನೇಷನ್ ಆಗ್ತದೆ. 2ನೇ ಡೋಸ್ ಮಾತ್ರ ಕೊಡಲಿಕ್ಕಿದೆ. ಇವತ್ತು ಮಾತ್ರ ವ್ಯಾಕ್ಸಿನ್ ಇಲ್ಲ. ಇವತ್ತು ನಮ್ಮದೇನು ಸ್ವಾಬ್ ಟೆಸ್ಟ್ ಇದೆ. ಯಾರೆಲ್ಲ ಅವರಿಗೆ ಜ್ವರ ಇದೆ ಅಥವಾ ಕೆಮ್ಮಿದೆ, ಯಾವುದಾದ್ರೂ ಸಿಂಪ್ಟಮ್ಸ್ ಇದೆ ಅವರು ಬಂದು ಇಲ್ಲಿ ಮಾಡಿದ್ರೆ ಅವರಿಗೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಈ ವೇಳೆ ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿ ಶಿವಲಿಂಗ, ನೋಡಲ್ ಅಧಿಕಾರಿ ಭಾರತಿ ಉಪಸ್ಥಿತರಿದ್ದರು. ಅದು ಇನ್ನೊಮ್ಮೆ ಸ್ಟಾಫ್ ಕಲೆಕ್ಷನ್ ಅಂತ ಬೇರೆ